ನಮಸ್ಕಾರ. ಈ ಸಂಜೆ ಸಮಯದಲ್ಲಿ ಒಂದ್ಸಲ ನಾನು ದೇವ್ರ ನಮಗೆ ಸ್ತೋತ್ರ ಹೇಳ್ತೇನೆ. ಈ ಅವಕಾಶ, ಈ ಸಮಯ ದೇವ್ರ ಕಡೆಯಿಂದ ನಮಗೆ ಸಿಕ್ಕಿದೆ ಅಂತ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ವಿಶೇಷವಾಗಿ ನಿಮ್ಮೆಲ್ಲರಿಗೆ ಈ ಸಂಜೆ ಸಮಯದಲ್ಲಿ ವಾಕ್ಯ ಸಾರಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ ಮತ್ತು ನಿಮಗೆ ದೇವರದ ವಾಕ್ಯದಲ್ಲಿ ವಾಕ್ಯ ಕೇಳಲಿಕ್ಕೆ ದೇವರು ನಿಮಗೆ ಪ್ರೋತ್ಸಾಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಕರ್ತನಾದ ದೇವರೇ, ಈ ಸಂಜೆದ ಸಮಯದಲ್ಲಿ ನಿನ್ನ ಕೊಟ್ಟಿದ್ದು ಕೃಪೆ ದಯೆಗೋಸ್ಕರ ಮತ್ತು ಇಂಥ ಬಿಕ್ಕಟ್ಟು ಸಮಯದಲ್ಲಿ ಕೂಡ ಸ್ವಾಮಿ ನಿನ್ನ ವಾಕ್ಯ ಕೇಳಲಿಕ್ಕೆ ವಾಕ್ಯ ಹೇಳಲಿಕ್ಕೆ ಈ ಕೊಟ್ಟಿದ್ದು ಮೀಡಿಯಾಗೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ನಾವು ಭಾಳ ಸಲ ನಿಮಗೆ ಮರ್ತು ಹೋಗ್ತೀವಿ, ಬಟ್ ನೀನು ನಮಗೆ ಮರ್ತಿಲ್ಲ. ನಿನ್ನ ಕೃಪೆ ದಯದಿಂದ ಇವತ್ತು ನಾವು ಜೀವಂತರದ ಭೂಮಿಯಲ್ಲಿದ್ದೀವಿ. ಅದಕ್ಕೆ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಮತ್ತು ನಮ್ಮ ಪಾಪಗಳು ಕ್ಷಮಿಸಿ, ನಮ್ಮ ತಪ್ಪುಗಳು ಸ್ವಾಮಿ ನೀನು ಕ್ಷಮಿಸಿ, ಇಲ್ಲಿ ಮಟ್ಟ ನಮಗೆ ಜೀವಂತರದ ಭೂಮಿಯಲ್ಲಿ ಇಟ್ಟಿದೆ, ಅದು ನಿಂದ ಕೃಪೆ ಸ್ವಾಮಿ. ಇವತ್ತು ಲೂಕ 16:1-13 ಈ ವಾಕ್ಯಗಳು ಓದುವಾಗ ಸ್ವಾಮಿ, ಇವತ್ತು ನೀನು ನಮ್ಮ ಸಂಗಡೆ ಮಾತಾಡ್ತಾ ಇರುವ ಎಲ್ಲ ವಿಷಯಗಳು ಅರ್ಥ ಮಾಡಿಕೊಂಡು ನಾವು ಸ್ವಾಮಿ ಅದರಂತೆ ನಮ್ಮ ಜೀವನದಲ್ಲಿ ಆತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಪಡಬೇಕು ಅಂತ ನಿನ್ನ ಕೃಪೆಯಿಂದ ನಡೆಸು ಅಂತ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಏಸು ನಿನಗೆ ಸ್ತೋತ್ರ ಹೇಳ್ತಾ ಏಸು ನಿಮ್ಮ ಹೆಸರಿನಲ್ಲಿ ಬೇಡ್ತೇನೆ ಅಂತ ಕೇಳು ಸ್ವಾಮಿ. ಆಮೇಲೆ ನಮ್ಮ ಪ್ರಿಯ ಜನರೇ, ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡುವಾಗ ಕಠಿಣ ಪರಿಸ್ಥಿತಿ ಇದೆ. ಈಗ ದೇವರ ಕೃಪೆಯಿಂದ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶ ಕೊರೋನಾ ಈಗ ಕಡಿಮೆ ಆಗ್ತಾಯಿದೆ ಅಂತ ಕೇಳಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನ ಮತ್ತು ದೇವರು ತನ್ನ ಸಮಯದಲ್ಲಿ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಮತ್ತು ದೇವರ ಕೈದಲ್ಲಿ ಎಲ್ಲ ಟೈಮ್ ಕಂಟ್ರೋಲ್ದಲ್ಲಿ ಇದೆ ಅಂತ ನಾವು ದೇವರು ನಮಗೆ ಸ್ತೋತ್ರ ಹೇಳ್ತೀವಿ. ಈ ಸಂಜೆಯ ಸಮಯದಲ್ಲಿ ಪುನಃ ಒಂದ್ಸರಿ ನಾವು ಲೂಕ 16:1-13 ಇವತ್ತು ಆ ಸಾಮ್ಯ ಬಗ್ಗೆ ನಾವು ವಿಚಾರ ಮಾಡುವಾಗ ಆ ಸಾಮ್ಯ ಅಷ್ಟು ಸಹಜ ಸಾಮ್ಯ ಇಲ್ಲ. ಯಾಕೆಂದರೆ ನಾವು ಹಿಂದಿನ ಭಾಗಗಳು ಓದದೆ ಮತ್ತು ನಾವು ಡೈರೆಕ್ಟ್ ಬರೀ 16ನೇ ಅಧ್ಯಾಯದಲ್ಲಿ 1-13 ಈ ವಚನಗಳು ಓದಿದ ಮೇಲೆ ಅಲ್ಲಿ ಸುಮಾರು ಒಂದು ಕನ್ಫ್ಯೂಷನ್ ಉಂಟಾಗೋದು ಚಾನ್ಸಸ್ ಇದೆ. ಅದಕ್ಕೆ ನಮ್ಮ ಪ್ರಿಯ ಜನರೇ, ಈ ಸಾಮ್ಯದಲ್ಲಿ 16ನೇ ಸಾಮ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಮನೆ ವಾರ್ತೆಯನ್ನು ಯಜಮಾನಿಗೆ ಮೋಸ ಮಾಡಿ ಅವನು ಯಾವ ರೀತಿಯಿಂದ ತನ್ನ ಪೊಸಿಷನ್ ಅಥವಾ ತನ್ನ ಪ್ಲೇಸ್ ಅವನು ಕಾಪಾಡ್ತಾನ ಅಂತ ಈ ವಾಕ್ಯ ಧ್ಯಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲೇ ನಾವು ನೋಡ್ತೀವಿ ಆ ಕಥೆಯಲ್ಲಿ ಏನಂದರೆ, ಆ ಮನೆ ವಾರ್ತೆಯ ವಿರುದ್ಧವಾಗಿ ಜನರು ಬಂದು ಆ ಯಜಮಾನನಿಗೆ, ಆ ಶ್ರೀಮಂತ ಯಜಮಾನನಿಗೆ ಬಂದು ಹೇಳ್ತಾರೆ, ನಿಂದ ಎಲ್ಲ ಆಸ್ತಿ ಸಂಪತ್ತಿ ಇವನು ಹಾಳು ಮಾಡ್ತಾ ಇದ್ದಾನೆ ಅಂತ ಅವನ ಮುಂದೆನೇ ಅವನಿಗೆ ಬೈತಾ ಇದ್ದಾರೆ. ಆಮೇಲೆ ಆ ಯಜಮಾನ್ ಅವನಿಗೆ ಕರೆದು, ನಾನು ನಿನ್ನ ವಿಷಯವಾಗಿ ಇದು ಏನು ಕೇಳ್ತಾ ಇದ್ದೀನಿ ಅಂತ ಪ್ರಶ್ನಿಸಿ ಅವನಿಗೆ, ನೀನು ನಮಗೆ ಲೆಕ್ಕ ಕೊಡು, ಯಾಕೆಂದರೆ ನಾನು ನಿಮ್ಮ ಬಗ್ಗೆ ಏನು ಕೇಳ್ತಾ ಇದ್ದೆ ಅದು ಸರಿ ಇಲ್ಲ. ಆಮೇಲೆ ನಾವು 3ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲೇ ಆ ಮನೆ ವಾರ್ತೆಯನ್ನು ಅವನ ಮನಸ್ಸಿನಾಗೆ ವಿಚಾರ ಮಾಡ್ತಾನ, ಹೀಗೆ ನಮ್ಮ ಯಜಮಾನ ನಮಗೆ ತೆಗೆದು ಹಾಕ್ತಾ ಇದ್ದಾರ, ಅದಕ್ಕೆ ನಾನು ನಮ್ಮದು ಭವಿಷ್ಯಕ್ಕೋಸ್ಕರ ನಾನು ಸಿದ್ಧತೆ ಮಾಡಲಿಕ್ಕೆ ನಾನು ಏನು ಮಾಡಬೇಕು, ಈಗ ನಮಗೆ ಗೊತ್ತಾಯ್ತು ನಾನು ಏನು ಮಾಡಬೇಕು ಅಂತೆ. ಅವನು ಏನು ಮಾಡ್ತಾನೆ ಅಂದರೆ, ಅಲ್ಲೇ ಇರುವ ಎಲ್ಲ ಸಾಲಗಾರರಿಗೆ ಕರೆಸಿ ಅಥವಾ ಯಾರ್ಯಾರಿಗೆ ಅವನು ಎಣ್ಣೆ ಮತ್ತು ಅದರಂತೆ ಗೋಧಿ ಜೋಳ ಯಾರ್ಯಾರಿಗೆ ಕೊಟ್ಟಿದ್ದ ಅವರೆಲ್ಲರಿಗೆ ಕರೆಸಿ ಅವನೇನು ಮಾಡ್ತಾನೆ ಅಂದರೆ ಲೆಕ್ಕದಲ್ಲಿ ತನ್ನ ಚೇಂಜಸ್ ಮಾಡ್ತಾನೆ. ಮತ್ತು ಮೊದಲು ಅವನು ಎಣ್ಣೆ ಅವನಿಗೆ ಅಂದರೆ ಒಂದು ಗ್ರಾಹಕರಿಗೆ ಎಣ್ಣೆ ಕೊಟ್ಟಿದ್ರು, ಆ ಎಣ್ಣೆ ಕೊಟ್ಟಿದ್ದು ಗ್ರಾಹಕರಿಗೆ ಕರೆಸಿ ಅವನಿಗೆ ಬಂದು ಕೇಳ್ತಾನೆ, ನನ್ನ ಯಜಮಾನ್ಗೆ ನೀನು ಎಷ್ಟು ಬುದ್ಲಿ ಎಣ್ಣೆದ ಸಾಲ ಕೊಡಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ 100. ಸೊ ಅವನು ಹೇಳ್ತಾನೆ, ನಿಮ್ಮ ಪುಸ್ತಕ ತೊಗೊಂಡು ಬಾ, ಅಥವಾ ನಿಮ್ದು ಬಾಕಿ ಯಾವುದೋ ಒಂದು ಪುಸ್ತಕ ಇದೆ, ಆ ಪುಸ್ತಕ ತೊಗೊಂಡು ಅದ್ರಾಗ ನೀನು 50 ಬರು, ನಮ್ಮ ಪುಸ್ತಕದಲ್ಲಿ ಕೂಡ 50 ಬರಿ ಅಂತ ಹೇಳ್ತಾನೆ. ಆಮೇಲೆ ಅವನು
ಯಾರಿಗೆ ಒಂದು ಗೋಧಿ ಕೊಟ್ಟ ಇರುವ ಆ ವ್ಯಕ್ತಿಗೆ ಕರೆಸಿ ಹೇಳ್ತಾನ, ನನ್ನ ಯಜಮಾನ್ಗೆ ನೀನು ಎಷ್ಟು ಕೊಡಬೇಕು? ಅವನು ಹೇಳ್ತಾನ 100 ಖಂಡು ಗೋಧಿ. ಸೊ ಅವಾಗ ಅವನು ಹೇಳ್ತಾನ, ನೀನು ಇಲ್ಲೇ 80 ಅಂತೂ ಬರಿ. ಸೊ ಈ ರೀತಿಯಿಂದ ಅವನ್ನೆಲ್ಲ ಮಾಡಿದ ಮೇಲೆ ಯೇಸು ಸ್ವಾಮಿ ಅಲ್ಲಿ ಈ ಸಾಮ್ಯದಲ್ಲಿ ನಮಗೆ ಏನು ಹೇಳ್ತಾರ ಅಂದರೆ, ಈ ಲೋಕದ ಜನರು ನಮ್ಮ ವಿಶ್ವಾಸಕ್ಕಿಂತ ಭಾಳ ಜಾಣರ ಇದ್ದಾರೆ. ನಮ್ಮ ಪ್ರಿಯ ಜನರೇ, ಈ ಥರ ಲೂಕ ಅಷ್ಟೇ ಇಂಥದ ಒಂದು ಸಾಮ್ಯ ಬರಿತಾ ಇದ್ದಾನ. ಸೊ ಅದಕ್ಕೆ ಹಿಂದಿದಲ್ಲಿ ಇದಕ್ಕೆ ದೃಷ್ಟಾಂತ ಅಂತ, ಮರಾಠಿ ದೃಷ್ಟಾಂತ ಅಂತಾರೆ. ಮತ್ತು ಇದು ಲೂಕ ಅಷ್ಟೇ, ಇದು ಒಂದು ತುಲನಾತ್ಮಕ ಅಥವಾ ಇದು ಕಂಪ್ಯಾರಿಸಮ್ ಅಂತ ನಾವು ಹೇಳ್ಬೋದು. ಬಟ್ ಈ ಸಾಮ್ಯಗಳು ನಾವು ಜನರಲ್ವಾಗಿ ಸಹಜವಾಗಿ ಓದಿದ ಮೇಲೆ ಯೇಸು ಸ್ವಾಮಿ ಯಾಕೆ ಕಳ್ಳ ಮನೆ ವಾರ್ತೆವನ್ನಿಗೆ ಅವನು ಒಳ್ಳೆ ಅಂತ ಹೇಳ್ತಾ ಇದ್ದಾನ ಅಂತ ಈ ಪ್ರಶ್ನೆ ನಮಗೆ ಉಂಟಾಗಲಿಕ್ಕೆ ಚಾನ್ಸಸ್ ಇದೆ. ಸೊ ಅದಕ್ಕೆ ಈ ಸಮಯದಲ್ಲಿ ನಮಗೆ ಈ ಸಾಮ್ಯ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಾವು ಈ ಸಾಮ್ಯಗೆ ಯಾಕೆ ಯೇಸು ಸ್ವಾಮಿ ಹೇಳಿದಾರ, ಯಾರಿಗೆ ಇದು ಹೇಳಿದಾರ, ಮತ್ತು ಯಾವ ಸಮಯದಲ್ಲಿ ಹೇಳಿದಾರ, ಯಾವ ಸಂದರ್ಭದಲ್ಲಿ ಹೇಳಿದಾರ, ಈ ಮಾತು ಅರ್ಥ ಆಗಬೇಕು ಅಂದರೆ ನಮಗೆ ಲೂಕ ಬರೆದಿದ್ದು 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಮಗೆ ಗೊತ್ತಾಗಬೇಕು. ಯಾಕೆಂದರೆ ಯೇಸು ಸ್ವಾಮಿ ಲೂಕ 15ದಲ್ಲಿ 3 ಸಾಮ್ಯಗಳು ಹೇಳಿದ್ದಾರೆ. ಈ 3 ಸಾಮ್ಯಗಳಲ್ಲಿ ನಮಗೆ ಗೊತ್ತಿರುವ ಸಾಮ್ಯಗಳು, ಒಂದು 100 ಕುರಿದಲ್ಲಿ 99 ಕುರಿ ಮತ್ತು 1 ಕುರಿ. ಯಾವ ರೀತಿಯಿಂದ ಒಂದು ಕುರಿಗೋಸ್ಕರ ಆ ಕುರುಬ ಹೋಗಿ ಹುಡುಕಾಡಿ ಆ ಕುರಿಗೆ ತಗೊಂಡು ಬರ್ತಾನೆ. ಆಮೇಲೆ 2ನೇ ಸಾಮ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಕಳ್ಕೊಂಡು ಹೋಗಿದ್ದು ನಾಣ್ಯ ಬಗ್ಗೆ ಅಲ್ಲಿ ಕತೆ ಇದೆ. ಅಲ್ಲೇ 10 ನಾಣ್ಯದಲ್ಲಿಂದ ಒಂದು ನಾಣ್ಯ ಕಳ್ಕೊಂಡಿದ ಮೇಲೆ ಆ ಸ್ತ್ರೀ ಕಸಬರ್ಗಿ ಮತ್ತು ದೀಪ ತಗೊಂಡು ಅದು ಹುಡುಕಾಡ್ತಾಳ ಅಂತ ಅಲ್ಲಿ ನೋಡ್ತೀವಿ. 3ನೇ ಸಾಮ್ಯದಲ್ಲಿ ನಾವು ತಪ್ಪಿ ಹೋದ ಆ ಮಗನ ಬಗ್ಗೆ ನಾವು ಕತೆ ನೋಡ್ತೀವಿ. ಸೊ ಎಲ್ಲ ಈ ಕತೆ ನೋಡಿದ ಮೇಲೆ ಇದು ಆರಂಭ ಆಗಿದ್ದು ಯಾಕೆ ಅಂತ ಹೇಳುವಾಗ, ಅಲ್ಲಿ ಶಿಷ್ಯರ ಜೊತೆ ಅಥವಾ ಯೇಸು ಸ್ವಾಮಿ ಆ ಸುಂಕದವನರ ಜೊತೆ ಅವ್ರ ಜೊತೆ ಮಿಂಗಲ್ ಆಗೋದು ನೋಡಿ, ಅಥವಾ ಅವ್ರ ಜೊತೆ ಊಟ ಮಾಡೋದು ನೋಡಿ, ಅಥವಾ ಅವ್ರಿಗೆ ಸುವಾರ್ತೆ ಸಾರೋದು ನೋಡಿ ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು ಏನು ಮಾಡ್ತಾರ ಅಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಪಡ್ತಾರ. ಇವನು ಯಾಕೆ ಇವ್ರ ಪಾಪಿ ಮಧ್ಯದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಅವನ ಜೊತೆ ವ್ಯವಹಾರ ಮಾಡ್ತಾನೆ. ಸೊ ಈ ವಿಷಯಗಳು ನಾವು ನೋಡುವಾಗ ಆ ಫರಿಸಾಯರು ಮತ್ತು ಶಾಸ್ತ್ರಿಯವ್ರಿಗೆ ಯೇಸು ಸ್ವಾಮಿ ಜೊತೆ ಅಂತ ಅನ್ಯೋನ್ಯತೆ ನೋಡಿದ ಮೇಲೆ ಯೇಸು ಸ್ವಾಮಿ ಅವಾಗೆ ಈ ಸಾಮ್ಯಗಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಸೊ ಈ ಸಾಮ್ಯದಲ್ಲಿ ಯೇಸು ಸ್ವಾಮಿ ಫಸ್ಟ್ ಈ ಲೋಕಕ್ಕೆ ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಈ 3 ಸಾಮ್ಯಗಳು ಅವನಿಗೆ ಹೇಳ್ತಾರ. ಆಮೇಲೆ 11ನೇ ವಚನದಲ್ಲಿ ಅಂದರೆ 15ನೇ ಅಧ್ಯಾಯ 11ನೇ ವಚನದಿಂದ 32 ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಸಾಮ್ಯದಲ್ಲಿ ಒಂದು ಭಾಳ ಒಳ್ಳೆಯ ಒಂದು ಉದಾಹರಣೆ ಯೇಸು ಸ್ವಾಮಿ ಕೊಟ್ಟು, ಇದು ಬರೇ ಒಂದು ಆತ್ಮಿಕ ಅರ್ಥ ಇದ್ದಿಲ್ಲ, ಬಟ್ ಇದು ಶಾಸ್ತ್ರೀಯ ಫರಿಸಾಯರಿಗೆ ಕೂಡ ಒಂದು ಮಾರ್ಗದರ್ಶನ ಇತ್ತು, ಅಥವಾ ಅವ್ರಿಗೆ ಕೂಡ ಒಂದು ಹಿಡನ್ ಒಂದು ಸೀಕ್ರೆಟ್ ಅವ್ರಿಗೆ ಯೇಸು ಸ್ವಾಮಿ ಹೇಳತ್ತಿದ್ದ. ಸೊ ಯಾಕೆಂದರೆ ಈ ತಪ್ಪಿ ಹೋದ ಮಗ ಯಾರಂದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಇದು ಈ ಸುಂಕದವನವರು ಅಥವಾ ಪಾಪಿ ಜನರು ಆ ತಪ್ಪಿ ಹೋದ ಮಗದ ಒಂದು ಸೈನ್ ಇತ್ತು. ಮತ್ತು ಒಂದು ದೊಡ್ಡ ಮಗ ಯಾರಂದರೆ ಇವರು ಫರಿಸಾಯರು ಮತ್ತು ಶಾಸ್ತ್ರಿಯವರದ್ದು ಒಂದು ಸೈನ್ ಇತ್ತು. ಯಾಕೆಂದರೆ 15:30 ನಾವು ನೋಡುವಾಗ ಅವನ ದೊಡ್ಡ ಅಣ್ಣ ಅವನಿಗೆ ಯಾವಾಗೂ 29ದಿಂದ ನಾವು ನೋಡುವಾಗ ಆ ದೊಡ್ಡ ಅಣ್ಣಗೆ ಅಥವಾ ಈ ತಪ್ಪಿ ಹೋದ ತಮ್ಮದ ಅಣ್ಣಗೆ ಯಾವಾಗೂ ಗೊತ್ತಾಗ್ತೈತಿ ನಮ್ಮ ತಮ್ಮ ಬಂದಿದ್ದಾನ ಅಂತ ಹೇಳುವಾಗ ಅವನ ಕೋಪದಲ್ಲಿ ಮನೆಯಲ್ಲಿ ಅವನು ಹೋಗಕ್ಕೆ ರೆಡಿ ಆಗೋದಿಲ್ಲ. ಅಂಥ ಸಮಯದಲ್ಲಿ ಅವ್ರ ತಂದೆ ಬಂದು ಅವನಿಗೆ ಕೇಳ್ತಾರೆ, ನೀನು ಒಳಗೆ ಬಾಪ, ಯಾಕೆ ನೀನು ಸಿಟ್ಟು ಮಾಡ್ತಾ ಇದ್ದಿ? ಯಾಕೆಂದರೆ ಉಳಿದಿದ್ದೆ ಎಲ್ಲ ನಿಮ್ಮದೇ ಇದೆ, ಯಾಕೆಂದರೆ ನಮ್ಮದು ಏನಿದೆ ಅದು ಎಲ್ಲ ನಿಮ್ಮದೇ ಇದೆ ಅಂತ ಅವ್ರ ತಂದೆ ಹೇಳುವಾಗ ಕೂಡ ಅವನ ಕೋಪದಿಂದ 30ನೇ ವಚನದಲ್ಲಿ ಹೇಳ್ತಾನ, ಇವನು ಎಲ್ಲ
ನಿಮ್ದು ಆಸ್ತಿ ಆ ಆ ಕೆಟ್ಟ ಕೆಲಸದಲ್ಲಿ ಹಾಳು ಮಾಡಿಕೊಂಡು ಅವನು ಬಂದಿದ್ದಾನೆ. ಮತ್ತು ಅಂದರೆ ಕೂಡ ನೀನು ಅವನಿಗೋಸ್ಕರ ನೀನು ಎಲ್ಲ ಈ ಸಿದ್ಧತೆ ಮಾಡಿದೆಯಲ್ಲ, ಅವನಿಗೆ ಶರ್ಟ್ ಕೊಟ್ಟಿದ್ದೀಯ, ಅವನಿಗೆ ಉಂಗುರ ಕೊಟ್ಟಿದ್ದೀಯ, ಅವನಿಗೆ ಚಪ್ಪಲಿ ಕೊಟ್ಟಿದ್ದಿ, ಮತ್ತು ಒಂದು ದೊಡ್ಡ ಕಬ್ಬು ಕೂಡ ನೀನು ಕೊಯ್ದಿದ್ದಿ. ಮತ್ತು ನಮಗೆ ಮಾತ್ರ ನೀನು ಒಂದು ಸಣ್ಣ ಕುರಿಮರಿ ಕೂಡ ಕೊಟ್ಟಿಲ್ಲ. ಮತ್ತು ಯಾಕೆ ಇದು ಅನ್ಯಾಯ ನಮ್ಮ ಮೇಲೆ ಮಾಡ್ತೀಯ ಅಂತ. ಸೊ ಇಲ್ಲಿ ಈ ಕಥೆಯಲ್ಲಿ ನಾವು ನೋಡುವಾಗ ಅವನು ದೊಡ್ಡ ಅಣ್ಣ ಸಣ್ಣ ತಮ್ಮ ಮೇಲೆ ಅವನು ದೋಷ ಅವನು ತೋರಿಸ್ತಾ ಇದ್ದಾನೆ. ಸೇಮ್ ವೇ ಇಲ್ಲೇ ಜನರು ಕೂಡ ಬಂದು ಅಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಇವನ್ ಮನೆ ವಾರ್ತೆ ಅವನ ತಪ್ಪುಗಳು ಬಂದು ಹೇಳ್ತಾರೆ. ಅವಾಗೆ ಈ ಕತೆ ನಮಗೆ ಸ್ಲೋಲಿ ಹೀಗೆ ಅರ್ಥ ಆಗ್ತಿದೆ. ಯಾಕೆಂದರೆ ಯೇಸು ಸ್ವಾಮಿ ಇದು ಫರಿಸಾಯರು ಮತ್ತು ಶಾಸ್ತ್ರಿಯವ್ರಿಗೆ ಇದು ಹೇಳುವಾಗ, ಮತ್ತು 16ನೇ ಅಧ್ಯಾಯ 14ನೇ ವಚನದಲ್ಲಿ ಅಲ್ಲಿ ಫರಿಸಾಯರಿಗೆ ಈ ಹೇಳಿದ್ದು ಸಾಮ್ಯ ಕೇಳಿ ಅವನಿಗೆ ಏನು ನಗ್ತಾರ ಅಂತ ಅಲ್ಲಿ ವಾಕ್ಯದಲ್ಲಿ ಬಂದಿದೆ. ಸೊ ಅವನಿಗೆ ಒಂದು ವ್ಯಂಗ್ಯಾತ್ಮಕ ದೃಷ್ಟಿಲಿ ಅವನಿಗೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ನಗ್ತಾರೆ. ಯಾಕೆಂದರೆ ಫರಿಸಾಯರು ಅವರು ಭಾಳ ರೊಕ್ಕಾಗಿ ಪ್ರೀತಿ ಮಾಡೋರು ಅಥವಾ ಹಣ ಪ್ರಿಯರು ಇದ್ರು ಅಂತ ನಾವು ಅಲ್ಲೇ ವಾಕ್ಯದಲ್ಲಿ ಬರೆದಿದ್ದು ನೋಡ್ತೀವಿ. ಸೊ ಅದಕ್ಕೆ ಈಗ ಈ ಸಾಮ್ಯದ ಮುಖ್ಯ ಉದ್ದೇಶ ಏನು? ಸೊ ನಾವು ಕ್ಯಾರೆಕ್ಟರ್ ಕಡೆ ನೋಡದೆ, ನಾವು ಚರಿತ್ರೆ ಕಡೆ ನೋಡದೆ, ನಾವು ಯೇಸು ಸ್ವಾಮಿ ಹೇಳಿದ್ದು ಈ ದೃಷ್ಟಾಂತದಲ್ಲಿ ಯಾವ್ದ ವಿಚಾರಗೆ ನಾವು ಹಿಡಿಬೇಕು ಅದು ಭಾಳ ಮುಖ್ಯ ಇದೆ. ಅದಕ್ಕಿಂತ ಮೊದಲು ನಮಗೆ ಆ ಮಾತುಗಳು ನೆನಪಿಡಬೇಕು. ಯೇಸು ಸ್ವಾಮಿ ಮತ್ತಾಯ 10:16 ಅವನೇನು ಹೇಳಿದ್ದಾನೆ ಅಂದರೆ, ನಾನು ನಿಮಗೆ ಎಲ್ಲಿ ಕಳಿಸ್ತಾ ಇದ್ದೀನಿ ಅಲ್ಲಿ ಕಳಿಸುವಾಗ ನೀವು ಸರ್ಪರ ಹಾಗೆ ಜಾಣರು ಮತ್ತು ಪಾರಿವಾಳರ ಹಾಗೆ ನಿಷ್ಕಪಟರು ಆಗಬೇಕು. ಈಗ ಸರ್ಪರ ಹಾಗೆ ಆಗಬೇಕು ಅಂದರೆ ಅವ್ರು ದುಷ್ಟತನ ಮಾಡಬೇಕು ಅಂತ ಇಲ್ಲ, ಸರ್ಪರ ಹಾಗೆ ಬುದ್ಧಿವಾನರ ಆಗಬೇಕು. ಅಥವಾ ಅವ್ರಿಗೆ ಯಾವ ರೀತಿಯಿಂದ ಸರ್ಪರಿಗೆ ಒಂದು ಚಾಣಾಕ್ಷತೆ ಇರ್ತೈತಿ, ಯಾವ ಸಮಯದಲ್ಲಿ ಏನು ಮಾಡಬೇಕು, ಸಂದರ್ಭ ನೋಡಿ ಹೇಗೆ ನಾವು ಇದು ಮಾಡಬೇಕು ಅಂತೆ ಆ ಸರ್ಪ ತನ್ನ ಬುದ್ಧಿದಿಂದ ನಡೀತಾನೆ, ಆ ಬುದ್ಧಿ ನಾವು ಯೂಸ್ ಮಾಡಬೇಕು. ಆಮೇಲೆ ಪಾಪಗೋಸ್ಕರ ನಾವು ಪಾರಿವಾಳಗಳು ಹಾಗೆ ಆಗಬೇಕು. ಸೊ ಇಲ್ಲೇ ನಾವು ನೋಡುವಾಗ ಸೇಮ್ ಈ ಘಟನೆಯಲ್ಲಿ ಕೂಡ ಯೇಸು ಸ್ವಾಮಿ ಒಂದು ಮನೆ ವಾರ್ತೆದ ಕಳ್ಳತನ ಮಾಡಿದ್ದು, ಆ ಕಳ್ಳದ ಬಗ್ಗೆ ಅವರಲ್ಲಿ ಮಾತಾಡಿದ್ದಾರೆ. ಸೊ ಅದಕ್ಕೆ ಇದ್ರಾಗೆ ಮುಖ್ಯವಾದ ವಿಷಯ ಏನೋ ಒಂದಂದರೆ, ನಾವು ಮತ್ತಾಯ 13:13 ಯೇಸು ಸ್ವಾಮಿ ಅಲ್ಲಿ ದೃಷ್ಟಾಂತ ಬಗ್ಗೆ ಮಾತಾಡುವಾಗ ಅವನೇನು ಹೇಳ್ತಾನೆ ಅಂದರೆ, ಅವ್ರ ಶಿಷ್ಯರು ಅವನಿಗೆ ಪ್ರಶ್ನೆ ಮಾಡ್ತಾರೆ, ನೀನು ಯಾಕೆ ದೃಷ್ಟಾಂತದಲ್ಲಿ ಮಾತಾಡ್ತಿ ಅಂತ ಹೇಳುವಾಗ ಯೇಸು ಸ್ವಾಮಿ ಏನು ಹೇಳ್ತಾನೆ ಅಂದರೆ, ಅವ್ರಿಗೆ ಕಣ್ಣಿದ್ರು ಅವ್ರು ನೋಡೋದಿಲ್ಲ, ಕಿವಿ ಇದ್ರೆ ಅವ್ರು ಕೇಳೋದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ದೃಷ್ಟಾಂತ ಅವ್ರಿಗೆ ಕಥೆ ಮುಖಾಂತರ ಹೇಳ್ತಿದ್ರು. ಆ ಕಥೆಯಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು ಅಂದರೆ, ಸ್ವರ್ಗದ ರಾಜ್ಯದ ಸೀಕ್ರೆಟ್ಸ್ಗಳು ಅದ್ರಾಗೆ ಗೂಢವಾಗಿ ಇರ್ತಿತ್ತು. ಬಟ್ ಸಾಮಾನ್ಯ ಜನರಿಗೆ ಅಥವಾ ಶಾಸ್ತ್ರಿ ಫರಿಸಾಯರಿಗೆ ಅದು ಅರ್ಥ ಆದರೂ ಕೂಡ ಅದು ಅವ್ರಿಗೆ ಏನಾಗ್ತಿತ್ತು ಅಂದರೆ, ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚು ಆಗ್ತಿತ್ತು, ಮತ್ತು ಅವ್ರ ಬಗ್ಗೆ ಅವ್ನಿಗೆ ಜಲಸ್ ಆಗ್ತಿತ್ತು. ಸೊ ಆ ರೀತಿಯಿಂದ ಯೇಸು ಸ್ವಾಮಿ ಈ ಸಾಮ್ಯದಲ್ಲಿ ಕೂಡ ಅವನಿಗೆ ಹೇಳೋದು ಮುಖ್ಯ ಉದ್ದೇಶ ಏನಂದರೆ, ನಾವು ಇದರಾಗಿ ಕಲಿಯೋದು ಸುಮಾರು ಒಂದು ವಿಷಯಗಳು ಇದೆ. ಫಸ್ಟ್ ಮಾತಂದರೆ, ಜನರು ಬಂದು ಆ ಯಜಮಾನ್ ಕಡೆ ಈ ಮನೆ ವಾರ್ತೆದ ಕಂಪ್ಲೇಂಟ್ ಮಾಡ್ತಾರೆ, ಅಥವಾ ಅವನ ಆಸ್ತಿ ಹಾಳು ಮಾಡ್ತಾ ಇದ್ದಾನಂತೆ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಇಲ್ಲೇ ಒಂದು ಮಾತನ್ನು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಫಸ್ಟ್ ಆ ಮನೆ ವಾರ್ತೆಯವನು ತನ್ನ ಬಾಯಿ ತೆಗೆಯೋದಿಲ್ಲ. ಅದಕ್ಕಿಂತ ಮೊದಲು ನಾವು ಆ 3 ತಲಾಂತದ ಕಥೆಯಲ್ಲಿ ನೋಡುವಾಗ 5 ತಲಾಂತ ಯಾರಿಗೆ ಕೊಟ್ಟಿದ್ರು, ಅವ್ರೇನು ಹೇಳಿದರು ಅಂದರೆ, ನಾವು 10 ತಲಾಂತ ಮಾಡಿದ್ದೀವಿ. ಮತ್ತು 2 ತಲಾಂತ ಯಾರಿಗೆ ಕೊಟ್ಟಿದ್ರು, ಅವನು 2ಗೆ 4 ತಲಾಂತ ಮಾಡಿದ್ದೀನಿ. ಬಟ್ 3ನೇ ಅವನು ಏನು ಹೇಳ್ತಾನೆ ಅಂದರೆ, ನೀನು ಭಾಳ ದುಷ್ಟನ ಇದೆ, ನೀನು ಎಲ್ಲೇ ಬಿತ್ತಿಲ್ಲ ಅಲ್ಲಿಂದ ನೀನು ಕಲೆಕ್ಟ್ ಮಾಡ್ತಿ ಅಂತ ಅವನು ತನ್ನ ಓನರ್ಗೆ ಬೈತಾನ. ಬಟ್ ಇಲ್ಲೇ ಈ ಮನೆ ವಾರ್ತೆಯವನು ಅವನು ಓನರ್ಗೆ ಕೂಡ ಬೈಯುವುದಿಲ್ಲ, ಆಮೇಲೆ ಆ ಜನರಿಗೆ ಕೂಡ ಬೈಯುವುದಿಲ್ಲ. ಬಟ್ ಆಮೇಲೆ ಫಸ್ಟ್ ಇದ್ರಾಗೆ ಅವನದು ಕಂಪ್ಲೇಂಟ್ ಅವನು ಯಜಮಾನ್ ಕಡೆ ಹೋಗ್ತೈತಿ. 2ನೇ ವಾಕ್ಯದಲ್ಲಿ ನಾವು ನೋಡುವಾಗ ಮನೆ ವಾರ್ತೆ ಯಜಮಾನನು ಆ ಮನೆ ವಾರ್ತೆಗೆ ಕರೆಸಿ, ನಾನು ನಿನ್ನ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅದು ಸರಿ ಇಲ್ಲ,
ಸೊ ಅದಕ್ಕೆ ನೀನು ಮನಿ ನಮ್ದು ಇದು ಲೆಕ್ಕ ಕೊಡು ಅಂತ ನೀನು ಕೆಲಸ ಬಿಟ್ಟು ಹೋಗಬೇಕು ಅಂತೆ ಅವನು ಹೇಳ್ತಾನೆ. ಬರೀ 2 ಮಾತು ಅವನಿಗೆ ಹೇಳ್ತಾನೆ. 3ನೇದ್ರಾಗೆ ಅಲ್ಲೇ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಅಲ್ಲೇ ಆ ಮನೆವಾರ್ತೆಯವನು ವಿಚಾರ ಮಾಡ್ತಾನೆ, ಹೀಗೆ ನಾನು ಏನು ಮಾಡಲಿ. ಸೊ ಅವನ ಕಡೆ ಒಂದು 2-3 ಆಪ್ಷನ್ ಅಥವಾ ಭಾಳ ಆಪ್ಷನ್ಸ್ಗಳು ಇರ್ತೈತಿ. ಈಗ ನಾವು ಯೇಸು ಸ್ವಾಮಿದ ಕಥೆದ ಮುಖಾಂತರ ಅಥವಾ ಆ ಸ್ಪಿರಿಚುಯಾಲಿಟಿದಲ್ಲಿ ಹೋದ್ರೆ ಅವನು ಕ್ಷಮೆ ಬೇಡಬೇಕಾಗಿತ್ತು, ಅವನು ಪಶ್ಚಾತ್ತಾಪ ಮಾಡಬೇಕಾಗಿತ್ತು. ಬಟ್ ಇಲ್ಲೇ ನಾವು ನೋಡ್ತಾ ಇದ್ದೀವಿ, ಇವನು ಲೌಕಿಕ ದೃಷ್ಟಿ ಬದುಕುವ ಒಂದು ಮನುಷ್ಯ ಇದ್ದಾನೆ. ಅದಕ್ಕೆ ಅವನಿಗೆ ಪಶ್ಚಾತ್ತಾಪ ಬಗ್ಗೆ ಅಥವಾ ತನ್ನಗೆ ಸಮರ್ಪಣೆ ಮಾಡೋದು ಅಷ್ಟು ಅವನಿಗೆ ಧೈರ್ಯ ಇದ್ದಿಲ್ಲ. ಬಟ್ ಅವನೇನು ಮಾಡ್ತಾನೆ ಅಂದರೆ, ಹೀಗೆ ನಾನು ಏನು ಮಾಡಬೇಕು. ಸೊ ಎವ್ರಿ ಬಿಸ್ನೆಸ್ ಮ್ಯಾನ್ ನೀಡ್ ಅ ಕಸ್ಟಮರ್. ಪ್ರತಿ ಒಂದು ವ್ಯವಸಾಯದಲ್ಲಿ ಅವ್ರಿಗೆ ಒಂದು ಕಸ್ಟಮರ್ದ ಅವಶ್ಯಕತೆ ಇರ್ತೈತಿ. ಅದಕ್ಕೆ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಯಜಮಾನನ ನಮಗೆ ತೆಗೆದು ಹಾಕ್ತಾನ ಅಂದರೆ ನಾನು ಕಸ್ಟಮರ್ದ ಸಹಾಯ ತಗೊಳ್ತೇನೆ ಅಂತೆ. ಸೊ ಆ ರೀತಿಯಿಂದ ಅವನೇನು ಮಾಡ್ತಾನೆ ಅಂದರೆ, ಇಲ್ಲೇ ಅವನು ಭಾಳ ಒಂದು ಜಾಣತನ ಏನಂದರೆ, ನಾನು ಈ ಜೀವನದಲ್ಲಿ ಉಳಿಬೇಕು, ನಾನು ಸಮಾಜದಲ್ಲಿ ನಮ್ಮದು ಪ್ರತಿಷ್ಠೆ ನಾನು ಕಾಪಾಡ್ಕೋಬೇಕು, ನಾನು ಈ ಸಮಾಜದಲ್ಲಿ ನಮಗೆ ದೈನಂದಿನ ಆಹಾರ ನಮಗೆ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತೆ ಅವನು ಪ್ರಯಾಸ ಪಟ್ಟಿದ್ದಾನೆ. ಅದಕ್ಕೆ ಈ ಸ್ಟೋರಿ ಏನಿದೆ ಅದು ಒಂದು ಕಳ್ಳದ ಒಂದು ಸ್ಟೋರಿ ಇದೆ. ಸೊ ಅದಕ್ಕೆ ಈ ಕಳ್ಳ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂದರೆ, ತನ್ನಗೆ ಕಾಪಾಡಲಿಕ್ಕೆ ಬೈ ಹುಕ್ ಆ್ಯಂಡ್ ಕ್ರೂಕ್ ಐ ವಿಲ್ ವಿನ್ ದ ರೇಸ್ ಅಂತ ಹೇಳೋ ಹಾಗೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ತನ್ನಗೆ ನನ್ನ ಓನರ್ ಜೊತೆ ನಮ್ಮದು ರಿಲೇಷನ್ ಕೆಟ್ಟು ಹೋದರೆ ಚಿಂತೆ ಇಲ್ಲ, ಬಟ್ ನಾವು ಜನರ ಜೊತೆ ನಮ್ಮದು ರಿಲೇಷನ್ ನಾನು ಸರಿಪಡಿಸ್ತೇನೆ. ಸೊ ಅದಕ್ಕೆ ಇಲ್ಲೇ ನಾವು ನೋಡುವಾಗ ಅವನು ಹೋಗಿ ಫಸ್ಟ್ ಏನು ಮಾಡ್ತಾನೆ ಅಂದರೆ, ಅವನ ಕಸ್ಟಮರ್ ಕಡೆ ಹೋಗಿ ಅವನು ಯಾರ್ಯಾರಿಗೆ ಆ 100 ಬುದ್ಲೆ ಎಣ್ಣೆ ಯಾರಿಗೆ ಸಾಲ ಇರ್ತೈತಿ ಅವನಿಗೆ ಕೇಳ್ತಾನೆ, ಇಲ್ಲೇ ಬಂದು ನೀನು ಏನು ಮಾಡೋ ಅಂದರೆ 50 ಬುದ್ಲಿ ಇದು ಬರೀ ಅಂದರೆ 50% ಅವನಿಗೆ ಏನು ಮಾಡ್ತಾನೋ ಅವನು ಡಿಸ್ಕೌಂಟ್ ಕೊಡ್ತಾನ. ಆಮೇಲೆ 80 ಅಥವಾ 100 ಗೋಧಿ ಚೀಲ ಅಥವಾ ಗೋಧಿ ಇರೋಗೆ ಅವನಿಗೆ 20% ಅವನಿಗೆ ಡಿಸ್ಕೌಂಟ್ ಕೊಡ್ತಾನೆ. ಸೊ ಆ ರೀತಿಯಿಂದ ನಾವು ನೋಡುವಾಗ ಇದು ಸ್ಮಾಲ್ ಅಮೌಂಟ್ ಇದ್ದಿಲ್ಲ, ಇದು ಇಡೀ ಜೀವನದಲ್ಲಿ ಅವನಿಗೆ ಅವನ ಮನೆ ಮತ್ತು ಅವನ ಮನೆ ನಡೆಯೋ ಹಾಗೆ ಅವನು ವ್ಯವಸ್ಥೆ ಅಲ್ಲೇ ಮಾಡಿಬಿಟ್ಟ. ಆಮೇಲೆ ಮುಂದೆ ಏನಾಯ್ತು ಅಂದರೆ, ನಾವು ನೋಡುವಾಗ ಈ ಘಟನೆಯಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಆ ಯಜಮಾನನು ಅವನಿಗೆ ಇಷ್ಟ ಮಾಡಿದ್ರು ಕೂಡ ಅವನು ಏನು ಮಾಡಿದ ಅಂದರೆ ಅಪ್ರಿಷಿಯೇಷನ್ಸ್ ಮಾಡಿದ, ಅವನು ಪ್ರೋತ್ಸಾಹಿಸಿದ. ಈ ಆಳು ಏನು ಮಾಡಿದ್ದಾನೆ ಅಂದರೆ, ಸರಿ ಸಮಯದಲ್ಲಿ ಅವನೇನು ಮಾಡಿದ್ದಾನೆ ಅಂದರೆ, ಸೊ ಇಲ್ಲೇ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಈ ಘಟನೆಯಲ್ಲಿ ಅವನು ಹೋಗಿ ಯಾರು ಸಾಲಗಾರ ಇದ್ದಾರ ಅವ್ರದ್ದು ಸಾಲ ಕಡಿಮೆ ಮಾಡಿದಾನ. ಸೊ ಅದಕ್ಕೆ ನಾನು ಸಾಯ್ತಾ ಇದ್ದೇನೆ, ಬಟ್ ಇತರರಿಗೆ ನಾನು ಏನು ಮಾಡ್ತೇನೆ, ನಾನು ರಕ್ಷಣೆ ಮಾಡ್ತೇನೆ. ಅದು ಮೋಸದಿಂದ ಆಗಲಿ ಏನಾರ ಆಗಲಿ, ಬಟ್ ಇಲ್ಲೇ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಅವನು ಮಾಡಿದ್ದು ಈ ಪ್ಲ್ಯಾನ್ಗೆ. ಅದಕ್ಕೆ ಯೇಸುಸ್ವಾಮಿ 8 ಮತ್ತು 9ನೇ ವಚನದಲ್ಲಿ ಈ ಒಳ್ಳೆ ಜನ ಏನು ಮಾಡ್ತಾನೆ ಅಂದರೆ, ಒಳ್ಳೆ ರೀತಿಯಿಂದ ತನ್ನ ಜೀವ ಕಾಪಾಡ್ತಾರ. ಕೆಟ್ಟ ಜನ ಏನು ಮಾಡ್ತಾನೆ ಅಂದರೆ, ಕೆಟ್ಟ ಪ್ಲ್ಯಾನದಿಂದ ತನ್ನ ಜೀವ ಕಾಪಾಡ್ತಾರೆ. ಸೊ ಈ ಸ್ಟೋರಿದ ಮಾರಲ್ ಏನಂದರೆ, ಇಲ್ಲೇ ಅವನು ಕೆಟ್ಟ ದಾರಿದಿಂದ ತನ್ನ ಪೊಸಿಷನ್ ಕಾಪಾಡ್ತಾನೆ. ಸೊ ಎಲ್ಲ ಈ ಘಟನೆಗಳು ನೋಡುವಾಗ ಈ ಘಟನೆಯಿಂದ ಒಂದು ಮಾತೇನು ಹೊರಗಡೆ ಬರ್ತೈತೆ ಅಂದರೆ, ಅವನು ಜನರ ಜೊತೆ ಜಗತ್ ಜೊತೆ ತಮ್ಮದು ರಿಲೇಷನ್ಶಿಪ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಸೊ ಯೇಸುಸ್ವಾಮಿ ಇಲ್ಲೇ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಈ ಶಾಸ್ತ್ರಿ ಫರಿಸಾಯರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೋಷ ಮತ್ತು ತಪ್ಪು ನೋಡ್ತಾರ, ಬಟ್ ನಾವು ಸ್ವರ್ಗದ ರಾಜ್ಯದಲ್ಲಿ ಹೇಗೆ ಸೇರಬೇಕು, ದೇವರ ಜೊತೆ ನಾವು ಅನ್ಯೋನ್ಯತೆ ಯಾವ ರೀತಿಯಿಂದ ನಾವು ಬೆಳೆಸಬೇಕು. ಸೊ ಈ ಕಥೆದ ಮುಖ್ಯ ಉದ್ದೇಶ ಏನಂದರೆ, ನಾನು ದೇವರ ಜೊತೆ ನಮ್ಮದು ರಿಲೇಷನ್ಶಿಪ್ ಹೇಗೆ ನಾವು ಡೆವಲಪ್ ಮಾಡಬೇಕು. ಯಾಕೆಂದರೆ ಯೇಸುಸ್ವಾಮಿಯಲ್ಲೇ 13ನೇ ವಚನ 16-13ದಲ್ಲಿ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಯಾವುದೋ ಒಂದು ದಾಸನು 2 ಸ್ವಾಮಿದ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಿಂದ ಇಲ್ಲೇ ಇವೊಂದು ಯಜಮಾನ ಅವನ ಸ್ವಾಮಿ ಇರುವಾಗ ಅವನಿಗೆ ಬಿಟ್ಟು ಅವನ ಫಸ್ಟ್ ದೊಡ್ಡ ಕಸ್ಟಮರ್ ಯಾರು, 100 ಬುದ್ಲಿ ಎಣ್ಣೆ ತಗೋವ
ಆ ಕಸ್ಟಮರ್ ಅವನು ಎಲ್ಲರಿಗಿಂತ ದೊಡ್ಡ ಕಸ್ಟಮರ್ ಇದ್ದ. ಸೊ ನಮ್ಮ ಇಮ್ಯಾಜಿನೇಷನ್ ಪ್ರಕಾರ, ಅಥವಾ ಇದು ದೇವರ ವಾಕ್ಯದಲ್ಲಿ ಬರ್ದಿಲ್ಲ, ಸೊ ಮೇ ಬಿ ಇವನು ಫಸ್ಟ್ ಕಸ್ಟಮರ್ ಕಡೆನ ಹೋಗಿದ್ದಾನೆ. ಯಾರ ಜೊತೆ ಅವನು ಯಜಮಾನ ಶ್ರೀಮಂತ ಮನುಷ್ಯ ಡಿಸ್ಕಷನ್ ಮಾಡ್ತಿದ್ದ, ಮೇ ಬಿ ಇದು ನಮ್ದು ಇಮ್ಯಾಜಿನೇಷನ್ ಇರ್ಬೋದು. ಸೊ ಅದಕ್ಕೆ ಅವನು ಆ ಶ್ರೀಮಂತ ಮನುಷ್ಯ ಅವನ ಜೊತೆ ಮಾತಾಡುವಾಗ ಹೇಳಿರ್ಬೋದು, ನಾನು ಈಗ ನನ್ನ ಮನೆಯ ವಾರ್ತೆಯವನಿಗೆ ನಾನು ತೆಗೆದು ಹಾಕ್ತಾ ಇದ್ದೀನಿ. ಅವಾಗ ಅವನು ಆ ಕಸ್ಟಮರ್ಗಳು ಅವನಿಗೆ ಅಪ್ರಿಷಿಯೇಷನ್ಸ್ ಕೊಡ್ತಾ ಇರ್ಬೋದು, ಗೊತ್ತಿಲ್ಲ. ಬಟ್ ಈ ರೀತಿಯಿಂದ ಬಿಸ್ನೆಸ್ದಲ್ಲಿ ಅವನು ರಿಲೇಷನ್ಶಿಪ್ ಡೆವಲಪ್ಮೆಂಟ್ ಮಾಡೋದು ನೋಡಿದ ಮೇಲೆ ಆ ಯಜಮಾನ್ ಏನು ಹೇಳ್ತಾನೆ ಅಂದರೆ, ನೀನು ಭಾಳ ನೀನು ಭಾಳ ಒಂದು ವಾಯ್ಸ್ ಆಗಿ ನೀನು ಏನು ಮಾಡಿದಿ, ಸಂದರ್ಭ ನೋಡಿಕೊಂಡು ರಿಲೇಷನ್ಶಿಪ್ ಡೆವಲಪ್ ಮಾಡಿದಿ. ಯಾಕೆಂದರೆ ಇವೊಂದು ರಿಲೇಷನ್ ಕಸ್ಟಮರ್ ಜೊತೆ ಚೆನ್ನಾಗಿತ್ತು. ಅದಕ್ಕೆ ಯಜಮಾನಿಗೆ ಏನಾಯ್ತು ಅಂದರೆ ಸಂತೋಷ ಆಯಿತು. ಯಾಕೆಂದರೆ ಜನರು ಅವನ ಬಗ್ಗೆ ಕಂಪ್ಲೇಂಟ್ ಕೊಡತ್ತಿದ್ರು, ಬಟ್ ಇವನ ಕಡೆ ಬುಕ್ ಇತ್ತು. ಆ ಬುಕ್ ತೋರಿಸೋ ಮಟ್ಟ ಅವನು ತನ್ನ ಬಾಯಿ ತೆಗ್ದಿಲ್ಲ. ಸೊ ಇಲ್ಲೇ ಕೆಲವು ಪ್ರಾಕ್ಟಿಕಲ್ ಥಿಂಗ್ಸ್ ನಾವು ಕಲಿಯುವಾಗ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೆ ಕೂಡ ನಾವು ನಮಗೆ ಸಿದ್ಧ ಮಾಡದೆ ನಾವು ಪ್ರೂಫ್ ಜೊತೆ ನಾವು ಅಲ್ಲಿ ಸಿದ್ಧ ಮಾಡೋರಾಗಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರ, ಈ ಲೋಕದ ಜನರು ಈ ಬೆಳಕಿಂದ ಜನರಿಗಿಂತ ಅವ್ರು ಏನಿದಾರ ಜಾಣರು ಇದ್ದಾರ. ಅದಕ್ಕೆ ನಾವು ಜಾಣರ ಆಗಬೇಕು ಅಂದರೆ ಯಾವ ರೀತಿಯಿಂದ ತಪ್ಪಿ ಹೋದ ಮಗ ಅವನು ಎದ್ದು ಏನು ಹೇಳ್ತಾನೆ ಅಂದರೆ, ಈಗ ನಾನು ದೇವರ ಜೊತೆ ನಮ್ಮದು ರಿಲೇಷನ್ಶಿಪ್ ಡೆವಲಪ್ ಮಾಡ್ತೇನೆ. ನಾನು ಹಂದಿದ ಊಟ ತಿಂತಿದ್ದೆ, ಈಗ ನಮ್ಮ ತಂದೆದ ಮನೆಗೆ ಹೋಗಿ ಅವ್ರದ್ದು ಒಳ್ಳೆಯ ಊಟ ತಿಂತೇನೆ. ಈ ಪಾಪದ ಜೀವನ ಬಿಟ್ಟು ನಾ ದೇವರದ ಅನ್ಯೋನ್ಯತೆಯಲ್ಲಿ ನಾನು ಬರ್ತೇನೆ. ಸೊ ಅದಕ್ಕೆ ನಮ್ಮ ಪ್ರಿಯ ಜನರೇ, ಇವತ್ತು ಈ ಸಾಮ್ಯದ ಅರ್ಥ ಯೇಸು ಸ್ವಾಮಿ ಅಲ್ಲೇ ಏನು ಹೇಳ್ತಾರ ಅಂದರೆ, ಯಾವ ರೀತಿಯಿಂದ ದುಷ್ಟ ಜನರು ದುಷ್ಟ ವಿಚಾರದಿಂದ ತನ್ನ ಪೊಸಿಷನ್ ಕಾಪಾಡ್ತಾರ, ಆ ರೀತಿಯಿಂದ ಆತ್ಮಿಕ ಜನರು ಆತ್ಮಿಕ ರೀತಿಯಿಂದ ದೇವರ ಜೊತೆ ತಮ್ಮದು ರಿಲೇಷನ್ಶಿಪ್ ಡೆವಲಪ್ ಮಾಡಬೇಕು. ಸೊ ಅದಕ್ಕೆ ನಮ್ಮ ಪ್ರಿಯ ಜನರೇ, ಯೇಸು ಸ್ವಾಮಿ ಈಗ ಬೇಗನೆ ಬರ್ತಾ ಇದ್ದಾನೆ. ಅದಕ್ಕೆ ನೀವು ನಿಮಗೋಸ್ಕರ ನೀವು ಸಿದ್ಧ ಆಗಿರಾ? ನಿಮ್ಮ ಜೀವನದಲ್ಲಿ ದೇವರು ಇಲ್ಲಿ ಮಠ ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ಎಲ್ಲ ಚರ್ಚ್ಗಳು ಬಂದಿದೆ, ಮಂದಿರ ಮಸ್ಜಿದ್ ಎಲ್ಲ ಬಂದಾಗಿದೆ. ಯಾಕೆಂದರೆ ಯಾರು ನಿಜವಾದ ಆರಾಧಕ ಈ ಲೋಕದಲ್ಲಿ ಉಳ್ದಾರ ಅಂತ ದೇವರಿಗೆ ಕಾಣಿಸ್ತಾ ಇಲ್ಲ. ದೇವರು ಆತ್ಮ ಸ್ವರೂಪಿ ಇದ್ದಾನೆ. ಅವನಿಗೆ ಆರಾಧನೆ ಮಾಡೋರು ಆತ್ಮದಲ್ಲಿ ಮತ್ತು ಸತ್ಯದಲ್ಲಿ ಮಾಡಬೇಕು. ಅದಕ್ಕೆ ನಮ್ಮ ಪ್ರಿಯ ಜನರೇ, ಈ ದುಷ್ಟ ಮನೆ ವಾರ್ತೆ ಒಂದು ಕಡೆಯಿಂದ ನಾವು ಏನು ಕಲಿತೀವಿ ಅಂದರೆ, ನಾವು ನಮ್ಮದು ಆತ್ಮಿಕ ಜೀವನದಲ್ಲಿ ದೇವರ ಜೊತೆ ನಮ್ಮದು ಅನ್ಯೋನ್ಯತೆ ನಾವು ಬೆಳೆಸಬೇಕು. ಅದಕ್ಕೆ ಈ ಎಲ್ಲ ಗೊತ್ತಾಗಬೇಕು ಅಂದರೆ ಮುಂದೆ ಕೂಡ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಶಾಸ್ತ್ರಿ ಫರಿಸಾಯರು ಅವನ ವಿರುದ್ಧವಾಗಿ ನಗ್ತಾರ, ಅವ್ರ ವಿರುದ್ಧವಾಗಿ ಮಾತಾಡ್ತಾರ. ಆಮೇಲೆ ಲಾಜರಸ್ ಕತಿ, ಒಂದು ಧನವಾನ್ ಅಂದರೆ ಇದು ಯೇಸು ಸ್ವಾಮಿ ಶಾಸ್ತ್ರಿ ಫರಿಸಾಯರಿಗೆ ಕೂಡ ಹೇಳ್ತಾ ಇದ್ದಾರ ಮತ್ತು ತನ್ನ ಶಿಷ್ಯರಿಗೆ ಕೂಡ ಹೇಳ್ತಾ ಇದ್ದಾರ. ಸೊ ಶಿಷ್ಯರಿಗೆ ಯಾವ ರೀತಿಯಿಂದ ನೀವು ಸ್ವರ್ಗದ ರಾಜ್ಯದಲ್ಲಿ ಹೋಗಬೇಕು, ಆಮೇಲೆ ಶಾಸ್ತ್ರಿ ಫರಿಸಾಯರಿಗೆ ನೀವು ಯೇಸು ದೇವರಿಗೆ ಅಂಗೀಕಾರ ಮಾಡಲಿಲ್ಲ ಅಂದರೆ ಯಾವ ರೀತಿಯಿಂದ ನೀವು ನರಕದ ರಾಜ್ಯದಲ್ಲಿ ಹೋಗ್ತೀರಾ. ಸೊ ಇಬ್ರಿಗೆ ಅಥವಾ ಯೇಸು ಸ್ವಾಮಿ ಅಲ್ಲಿ ಎಚ್ಚರಿಕೆ ಕೊಡಾತಿದ್ದ, ಒಬ್ಬರಿಗೆ ಪ್ರೋತ್ಸಾಹ ಮಾಡತ್ತಿದ್ದ. ಅದಕ್ಕೆ ಇವತ್ತು ಈ ವಾಕ್ಯ ನಮ್ಮೆಲ್ಲರಿಗೆ ಪ್ರೋತ್ಸಾಹ ಆಗಬೇಕು ಅಂದರೆ, ನಮ್ಮ ಪ್ರಿಯ ಜನರೇ, ದೇವರ ವಾಕ್ಯ ನಮಗೆ ಓದಲಿಕ್ಕೆ ಈಗ ಭಾಳ ಸಮಯ ಇದೆ. ಎಷ್ಟು ಜನ ಈ 2 ವರ್ಷದಿಂದ 2019ದಿಂದ ಈ ಕೊರೋನಾ ಬಂದಿದೆ, ಅವಾಗಿಂದ ದೇವರ ವಾಕ್ಯ ಓದ್ತಾ ಇದ್ದಾರ, ಪ್ರಾರ್ಥನೆ ಮಾಡ್ತಾ ಇದ್ದಾರ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಾವು ಈಗ ದೇವರ ಹಿಂದೆ ಬರೋದು ಈಗ ಸಮಯ ಇದೆ. ನಾವು ದೇವರ ಜೊತೆ ನಮ್ಮದು ರಿಲೇಷನ್ಶಿಪ್ ಚೆನ್ನಾಗೇ ಮಾಡಬೇಕು. ಅದಕ್ಕೆ ದೇವರು ನಿಮಗೆ ಪ್ರೋತ್ಸಾಹಿಸಲಿ ಅಂತ ನಿಮಗೋಸ್ಕರ ಪ್ರಾರ್ಥಿಸ್ತಾ ಈ ವಾಕ್ಯ ನಾನು ದೇವರ ನಾಮದಲ್ಲಿ ನಾನು ಮುಗಿಸ್ತೇನೆ. ಕರ್ತನಾದ ದೇವರೇ, ಈ ಸಂಜೆದ ಸಮಯದಲ್ಲಿ ನೀನು ಹೇಳಿದ್ದು ಈ ವಾಕ್ಯ ಸ್ವಾಮಿ, ನಾವು ವಾಕ್ಯದಂತೆ ನಡಿಬೇಕು ಅಂತ ಸಹಾಯ ಮಾಡು. ಮತ್ತು ಯಾರ್ಯಾರು ಈ ವಾಕ್ಯ ಕೇಳಿದಾರ ಪ್ರತಿಯೊಬ್ಬರಿಗೆ ನೀನು ಆಶೀರ್ವದಿಸು. ಯೇಸು ನಿಮಗೆ ಸ್ತೋತ್ರ ಹೇಳ್ತಾ, ಯೇಸು ನಿಮ್ಮ ಹೆಸರಿನಲ್ಲಿ ಬೇಡ್ತೇನೆ ಅಂತ ಕೇಳು ಸ್ವಾಮಿ. ಆಮೇಲೆ ಧನ್ಯವಾದಗಳು. ದೇವರು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ.